ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ನಡೆದಿರುವಂತಹ ಸಿಬಿಐ ದಾಳಿ ರಾಜಕೀಯ ಪ್ರೇರಿತ. ಮುಂಬರುವ ಉಪಚುನಾವಣೆಯಲ್ಲಿ ಬಿಜೆಪಿಯವರಿಗೆ ಸೋಲಿನ ಭಯ ಈಗಾಗಲೇ ತಟ್ಟಿದೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ವ್ಯಂಗ್ಯವಾಡಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅಟೆನ್ಷನ್ ಡೈವರ್ಷನ್ ಸರ್ಕಾರ. ರಾಜ್ಯದಲ್ಲಿ ಯಾವುದೇ ಜನಪರ ಕಾರ್ಯಕ್ರಮಗಳು ನಡೀತಾ ಇಲ್ಲ. ರಾಜ್ಯದಲ್ಲಿ ಅನೇಕ ವಿಚಾರಗಳು ಚರ್ಚೆ ಮಾಡುವಂತದ್ದಿದೆ. ರಾಜ್ಯದ ಮುಖ್ಯಮಂತ್ರಿಗಳ ಕುಟುಂಬಸ್ಥರ ಮೇಲೆ ದಾಖಲೆ ಸಹಿತ ಆರೋಪಗಳು ಬಂದಿದೆ. ಯಾರು ಅವರ ಪರ ಇದ್ದಾರೋ ಅವರಿಗೆ ರಕ್ಷಣೆ, ಯಾರು ಅವರ ವಿರುದ್ಧ ಇದ್ದಾರೋ ಅವರ ವಿರುದ್ಧ ದಾಳಿ ನಡೀತಾ ಇದೆ. ಇದು ನಾಯಕರ ಹುಮ್ಮಸ್ಸು ಕುಗ್ಗಿಸುವಂತಹ ಪ್ರಯತ್ನ. ಈ ಮೂಲಕ ಬಿಜೆಪಿ ಸೋಲೊಪ್ಪಿಕೊಂಡಂತಾಗಿದೆ ಅಂತ ಖಾದರ್ ಹೇಳಿದ್ದಾರೆ. ಹಾಗೂ ಮುಂಬರುವ ಚುನಾವಣೆಯಲ್ಲಿ ಬಹುಶಃ ಸೋಲಿನ ಭಯ ಬಿಜೆಪಿಯವರಿಗೆ ಈಗಲೇ ತಟ್ಟಿದೆ. ಎರಡನೇದು, ಈ ಸರ್ಕಾರ ಇದು ಅಟೆನ್ಷನ್ ಡೈವರ್ಷನ್ ಸರ್ಕಾರ. ರಾಜ್ಯ ಮತ್ತು ರಾಷ್ಟ್ರ ಬಿಜೆಪಿ ಸರ್ಕಾರ ಇದು ಜನಪರವಾಗಿ ಕೆಲಸ ಮಾಡುವ ಸರ್ಕಾರ ಅಲ್ಲ. ಈಗ ಈ ದೇಶ ಮತ್ತು ರಾಜ್ಯದ ವಿರುದ್ಧ ಅಟೆನ್ಷನ್ ಅನ್ನು ಡೈವರ್ಷನ್ ಮಾಡುವುದಲ್ಲದೆ ಯಾವುದೇ ಒಂದು ಜನಪರವಾದ ಕೆಲಸವನ್ನು ನಡೆಯುತ್ತಿಲ್ಲ. ಇವತ್ತು ನಾವು ರಾಜ್ಯಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಈಗ ಇವನ್ ವಿವರಣೆ ಮಾಡಿದ್ರು. ಬಹುಶಃ ಇವತ್ತು ಕೋರ್ಟ್ ಅಲ್ಲಿ ಆ ರಿಟ್ ಪೆಂಡಿಂಗ್ ಇದ್ರೂ ಕೂಡ ಅದಕ್ಕೆ ಭಾಗ್ಯ ಅಲ್ಲ ಅಂತ ಹೇಳಿಕೊಂಡು ಬಹುಶಃ ಇವತ್ತು ಈ ರೀತಿಯ ಒಂದು ರೇಡ್ ಮಾಡುದಿದ್ರೆ ಮತ್ತು ಬೇರೆಯವರು ಇದೇ ರೀತಿ ಬೇರೆ ಹಲವರು ಇದ್ರು ಕೂಡ ಅದರ ಬಗ್ಗೆ ಸುಮ್ಮನಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಕೋವಿಡ್ ಅಲ್ಲಿ ಇವತ್ತು ಆರೋಪ ಬಂದಿದೆ. ರಾಜ್ಯ ಸರ್ಕಾರದ ಅವರ ಮನೆ ಮುಖ್ಯಮಂತ್ರಿ ಕುಟುಂಬಸ್ಥರ ಮೇಲೆ ಆರೋಪ ಬಂದು RTGS ಪ್ರೂಫ್ ಸಮೇತ ಎಲ್ಲವೂ ಕೂಡ ಕೊಟ್ಟಾಗ ಆ ಚಾನಲ್ ಏನಿದೆ ಅದನ್ನೇ ಬಂದ್ ಮಾಡುವಂಥದ್ದು. ಸೊ ಯಾರು ಪರ ಇದ್ದಾರೆ ಅವ್ರಿಗೆ ರಕ್ಷಣೆ, ಯಾರು ಮಾತಾಡ್ತಾರೆ ಅವ್ರಿಗೆ ಶಿಕ್ಷೆ. ಈ ರೀತಿಯ ಸರ್ಕಾರ ಇವತ್ತು ಬಹುಶಃ ನಡೀತಾ ಇದೆ.